ಮಂಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ರಾಷ್ಟ್ರೀಯ ಬೈಠಕ್ ನಡೆಯಿತು. ರಾಮ ಮಂದಿರ ಸ್ಥಾಪನೆ ವಿಚಾರದಲ್ಲಿ ಚರ್ಚಿಸಲು ಬೈಠಕ್ ಅನ್ನು ಆಯೋಜಿಸಲಾಗಿತ್ತು. ಮಂದಿರ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಟ್ರಸ್ಟ್ ರಚಿಸಲು ಸೂಚಿಸಿದೆ. ಈ ಬಗ್ಗೆ ಪ್ರಮುಖ ನಿರ್ಣಯ ಮಂಗಳೂರಿನಲ್ಲಿ ಬೈಠಕ್ನಲ್ಲಿ ಆಗಲಿದೆ ಎಂದು ವಿಶ್ವ ಹಿಂದೂ ಪರಿಷತ್ನ ಕೇಂದ್ರೀಯ ಕಾರ್ಯದರ್ಶಿ ಮಿಲಿಂದ್ ಪರಾಂಡೆ ಹೇಳಿದರು. ಅವರು ಮಂಗಳೂರಿನ ಸಂಘನಿಕೇತನದಲ್ಲಿ ನಡೆದ ಬೈಠಕ್ನಲ್ಲಿ ಮಾತನಾಡಿದರು. ಸಿಎಎ ಮಸೂದೆ ಇದು ಪಾಕಿಸ್ತಾನ ಬಾಂಗ್ಲಾ ಅಲ್ಪಸಂಖ್ಯಾತರ ವಿಚಾರದಲ್ಲಷ್ಟೇ ಇದೆ. ಮಸೂದೆಯಿಂದ ಭಾರತದ ಮುಸ್ಲಿಮರಿಗೆ ಯಾವುದೇ ಧಕ್ಕೆ ಇಲ್ಲ. ಆದರೆ ಮಸೂದೆಯ ಬಗ್ಗೆ ಅಪಪ್ರಚಾರ ನಡೆಸಲಾಗುತ್ತಿದೆ. ಈ ಮಸೂದೆ ಜಾರಿ ವಿಚಾರವು ಬೈಠಕ್ನಲ್ಲಿ ಚರ್ಚಿಸಲಾಗುತ್ತಿದೆ. 3 ಕೋಟಿ ಹಿಂದೂಗಳಿಗೆ ಮಸೂದೆಯಿಂದ ಲಾಭ ಆಗಲಿದೆ. ನೆರೆ ದೇಶಗಳಿಂದ ಬಂದವರಿಗೆ ಆಶ್ರಯ ಕೊಡಬೇಕಾಗುತ್ತೆ. ಈ ಬಗ್ಗೆ ಕೇಂದ್ರ ಸರ್ಕಾರದ ಜೊತೆ ವಿಶ್ವ ಹಿಂದೂ ಪರಿಷತ್ ಚರ್ಚೆ ನಡೆಸಲಿದೆ. ಕೇಂದ್ರ ಸರ್ಕಾರ ರಾಮ ಮಂದಿರ ನಿರ್ಮಾಣ ಮಾಡುವ ನಂಬಿಕೆ ಇಲ್ಲ. ಸರ್ಕಾರದ ಹಣದಿಂದ ಮಂದಿರ ನಿರ್ಮಾಣ ಮಾಡುವ ನಂಬಿಕೆ ಇಲ್ಲ. ಸಮಾಜದ ಜನರ ಸಹಭಾಗಿತ್ವದಲ್ಲಿ ಮಂದಿರ ನಿರ್ಮಾಣವಾಗಬಹುದು. ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ಮಂದಿರ ನಿರ್ಮಾಣವಾಗಬಹುದು. ಟ್ರಸ್ಟ್ನಿಂದ ಮಂದಿರ ನಿರ್ಮಾಣವಾಗಬಹುದು ಎಂದು ಮಿಲಿಂದ್ ಪರಾಂಡೆ ಹೇಳಿದರು. पूर्ण देश भर के राम भक्तों के लिए एक बहुत महत्व का निर्णय आने के बाद में हम सब लोग यहाँ एकत्र आए हैं। सुप्रीम कोर्ट ने निर्णय दिया है, केंद्र सरकार को सूचना दी है कि एक व्यवस्था मंदिर निर्माण की बनानी चाहिए और इसलिए उसके लिए अभी 1-1.5 महीना शेष है। तो हमारी अपेक्षा है कि हिंदू आस्था के जो सारे विषय है कि सरकार मंदिर एक व्यवस्था खड़ी करे, मगर वो व्यवस्था सामाजिक होनी चाहिए, यानी सरकारी ट्रस्ट या सरकारी बोर्ड नहीं होना चाहिए। दूसरी बात, जो प्रारूप है वो प्रारूप के अनुसार मंदिर बनना चाहिए, समाज के पैसे से मंदिर बनना चाहिए। तो ये सारी जो आस्थाएं, उन्हीं पत्थरों से मंदिर बनना चाहिए। ये सारी अपेक्षाओं को केंद्र सरकार पूर्ण करेगा, ऐसी हमारी अपेक्षा है। तो एक बहुत बड़े निर्णय के बाद में ये बैठक हो रही है। तो श्री राम जन्मभूमि के आगे के सारे विषय के बारे में इस बैठक में चर्चा होगी। दूसरी बात है कि